ಹಾಯ್, ಇವತ್ತು ಸ್ಯಾಟರ್ಡೆ. ನಾಳೆ ಒಂದು ದಿನ ರಜೆ ಉಂಟು. ನಾಳೆಗೆ ಮುಗೀತದೆ ರಜೆ. ನಮಗೆ ಒಂದು ಗೆಟ್ ಟುಗೆದರ್ಗೆ ಕರೆದಿದ್ದಾರೆ. ಒಂದು ಸ್ಮಾಲ್ ಗೆಟ್ ಟುಗೆದರ್, ಅಂದರೆ ಸ್ವಲ್ಪ ಜನ ಬರೋದು, ಜಾಸ್ತಿ ಜನ ಏನಿಲ್ಲ. ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ ಹೋಗುವಂತ. ಈಗ ನಾನು ರೆಡಿ ಆಗ್ತಿದ್ದೇನೆ. ಈಗ ನಾನು ಕಿವಿಯದ್ದು ಸ್ವಲ್ಪ ಚೇಂಜ್ ಮಾಡುವ ಅಂತ ಇದ್ದೇನೆ. ಇಲ್ಲಾದರೆ ಪ್ಯಾಂಟಿಗಾದರೆ ನಾನು ಅದನ್ನೇ ಹಾಕ್ಕೊಂಡು ಹೋಗೋದು. ನೋಡಿ, ಇದನ್ನು ಹಾಕ್ತಿದ್ದೇನೆ. ಇದು 18 ಕ್ಯಾರೆಟ್ ಗೋಲ್ಡು. ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೇನೆ. 18 ಕ್ಯಾರೆಟ್, ಅದರಲ್ಲಿ ವೈಟ್ ಗೋಲ್ಡು ಕೂಡ ಇದೆ ನೋಡಿ, 2. ಇಲ್ಲಾದರೆ ಸೇಮ್ ಹಾಕ್ಕೊಂಡು ಹೋಗೋದು ಪ್ಯಾಂಟಿಗೆ. ಆದರೆ ಸ್ಮಾಲ್ ಕರಿಮಣಿ ಮತ್ತು ಸೇಮ್ ಕಿವಿಯದೆಲ್ಲ ಚೇಂಜ್ ಮಾಡೋದಿಲ್ಲ, ಹಾಗೆಯೇ ಹೋಗೋದು ನಾನು. ಇವತ್ತೊಂದಿನ ಚೇಂಜ್ ಮಾಡುವಂತ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕ್ಕೊಂಡಾಯಿತು. ಹ್ಯಾಂಗಿಂಗ್ ಇಯರಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಹ್ಯಾಂಗ್ ಆಗೋದು. ಇದು ಡ್ರೆಸ್ ನಂದು ಈದ್ಗೆ ತಗೊಂಡದ್ದು ನಾನು. ಬೇರೆ ಕೂಡ ಡ್ರೆಸ್ಸು ತಗೊಂಡಿದ್ದೇನೆ ನಾನು, ಅದನ್ನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಅದರಲ್ಲಿ ಇದೊಂದು ನಾನು ಇವತ್ತು ಹಾಕ್ತೇನೆ. ನೋಡಿ, ಫ್ರಂಟಲ್ಲಿ ಹೀಗೆ ಉಂಟು. ಲಾಂಗ್ ಸ್ಲೀವ್. ನನಗೆ ಲಾಂಗ್ ಸ್ಲೀವ್ ಅಷ್ಟು ಇಷ್ಟ ಇಲ್ಲ, ಸ್ವಲ್ಪ ಶಾರ್ಟ್ ಕಾಣ್ತೇನೆ ನಾನು ಲಾಂಗ್ ಸ್ಲೀವಲ್ಲಿ. ಅದಕ್ಕೆ ಬ್ಯಾಕ್ ಸೈಡ್ ಅಷ್ಟು ಇಷ್ಟ ಆಗಲಿಲ್ಲ. ಇದು ಈಗ ಹಾಕುವ. ನೋಡಿ, ಮ್ಯಾಜಿಕಲ್ಲಿ ಹಾಕಿಬಿಡುವ. ಹಾಕುವ. ಈಗ ನಿಮಗೆ ಟರ್ನ್ ಮಾಡಿದರೆ ಕಷ್ಟ ಆಗ್ತದೆ ಅದು ಟರ್ನ್ ಮಾಡಲಿಕ್ಕೆ. ನೋಡಿ, ಮ್ಯಾಜಿಕಲ್ಲಿ ಹಾಕಿದೆ. ಭಾರಿ ಈಸಿ ಉಂಟು ಇದು. ಯಾರಿಗಾದರೂ ಹೀಗೆ ಹಾಕ್ಬೋದು. ಹಾಕಿ ಆಯಿತು. ನೋಡಿ, ಈಗ ಕರಿಮಣಿ ಚೇಂಜ್ ಮಾಡುವ. ಪ್ಯಾಂಟಿಗಾದರೆ ಅದು ಸ್ಮಾಲ್ ಕರಿಮಣಿ ಓಕೆ, ಅದನ್ನೇ ಹಾಕ್ಕೊಂಡು ಹೋಗ್ತೇನೆ. ಇವತ್ತು ಈ ಡ್ರೆಸ್ಸಿಗೆ ಸ್ವಲ್ಪ ದೊಡ್ಡದು ಹಾಕುವಂತ. ದೊಡ್ಡದೇನಿಲ್ಲ, ಮೀಡಿಯಮ್ ಇದು, ಅಷ್ಟು ಲಾಂಗ್ ಇಲ್ಲ. ಲಾಂಗ್ ಇದ್ದು ಬೇರೆ ಉಂಟು ಮತ್ತೊಂದು. ಇದು ನೋಡಿ, ನನ್ನ ತಾಯಿಯ ಚೈನ್ ಇದು. ನನ್ನ ತಾಯಿಯ ಚೈನ್ ಇದು. ಎಲ್ರಿಗೂ ಒಂದೊಂದು ಥರದ ದುಃಖ ಇರುತ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟು ಕೊರಗಬಾರ್ದು. ಏನು ಮಾಡಲಿಕ್ಕೆ ಆಗ್ತದೆ? ಅದು ಏನಂತ ನಾನು ಹೇಳಲಿಕ್ಕೆ ನನಗೆ ಆಗೋದಿಲ್ಲ, ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಏನಂತ. ಅದೇ ನಾವೀಗ ಹೋಗ್ತಿದ್ದೇವೆ. ಅದು ಕೊರಗನ್ನು ಮನಸ್ಸಿನಲ್ಲಿ ಇಟ್ಟು ಕೊರಗೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ನಾವು ಸೇರಿದರೆ ನಮಗೆ ಸ್ವಲ್ಪ ಅದು ನೆನಪೆಲ್ಲ ಹೋಗ್ತದೆ. ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಬೇಕು. ನಮಸ್ಕಾರ, ಗುಡ್ ಮಾರ್ನಿಂಗ್. ಮಾತಾಡಿಲ್ಲ ಈದ್ ಮುಬಾರಕ್ ಮಾತಾಡಿಲ್ಲ. ಇದು ನನಗೆ ಖುಷಿದ ಸಂಗತಿ. ಸಂಧ್ಯಾ ಕ್ರಿಯೇಷನ್ ಈವೆಂಟ್ ನೆಟ್ವರ್ಕ್ ಟೀಮ್ ದಾಖಲೆ ಒಂದು ಗೆಟ್ ಟುಗೆದರ್ ಇದ್ದಿದ್ದು ಮೂಲಕ ದಾದಗೊಂಡ ಇದು ಈ ಬೆಚ್ಚ ಒಲ್ಲ ಹೋಯರಾಗಿ ಹೆಚ್ಚೆಲ್ಲ ನಿಂತವಲ್ಲ ಏಸಿದ ಸೆಲೆಕ್ಟ್ ಮತ್ತು ನನಗಿನ ಮಲ್ಲೇಜ್ ಇದೆ ಒಂದು ಬೆಗಾರನ ಪರಿಚಯ ಅನ್ನತ್ತೆ ಉಲಾಯ್ಡ ಕಾರ್ಯಕ್ರಮ ಮಲ್ಪುನ ನಿಕ್ಲೆ ಮಾತೇನೆಲ್ಲ ಸ್ವಾಗತ ಮಾಡ್ತಂದಿಲ್ಲ. ಇನ್ನಿತ ಈ ಕಾರ್ಯಕ್ರಮದ ಪೂರ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ನಿತ್ಯಾನಂದ ಬಸ್ವರ ಜೋಡು ದಾಟಿ ಕೊಟ್ಟರು ಕಂಪ್ಲೀಟ್ ಅಂಚೆನೆ ನಮ್ಮಲ್ಲಿ ಆರ್ಟಿಕಲ್ನಿಂದ ಕಾರ್ಯಕ್ರಮ ನಡೆದುಕೊಂಡು ಆಯ್ತಾ ಪೂರ ಜವಾಬ್ದಾರಿ ಇದೆ ಸುದರ್ಶನ್ ಹೇಳಿ ಅವು ಡೇಟ್ನೆಲ್ಲ ಫಿಕ್ಸ್ ಆಗ್ತೈತಿ. ಮೋಸ್ಟ್ಲಿ ಇಡೀ ನಮ್ಮ ಪ್ರೋಗ್ರಾಮ್ ಆಯ್ಲಕ್ಕ ಅವ್ನ ನಿಂತಿಲಕ್ಕ ನಮ್ಮ ಫಿಕ್ಸ್ ಎಲ್ಲ ಮಲ್ಪುತ್ತದೆ ಪ್ರಿಪೇರ್ ಮಾಡ್ಕೊಳ್ಳಿ. ಪಂಡ ಲಾಸ್ಟ್ ಇಯರ್ ಬಾರಿ ಭರ್ಜರಿ 2 ಸಾವಿರ ಜನ ಬರ್ತದೆ ಸೇರಿದಿನ ಒಂದು ಈವೆಂಟ್. ಈ ಸರ್ತಿ ಅದೆಲ್ಲ ಮಸ್ತ್ ಜನ ಬರಬೇಕಂದ್ರೆ ಮಲ್ಲ ಜಾಗೆ ನಾಡೊಂದಿಲ್ಲ ಅವೊಂದುಂಡು. ಸೊ ಡೇಟ್ ಫಿಕ್ಸ್ ಮಾಡ್ಬೋಗ ತಾರಾಜಪ್ಪಗ ಬಗ್ಗೆ ಎದುರು ಹೋಗಿ
ನಿಕ್ಲೆ ಮಾತಾಡಲಿ ನಿಂತದಿನ ಮಾತೆಲ್ಲ ಒಂಜಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಒಂದೇ ಜನ ನೀವು ಮಾತೆಲ್ಲ ಡ್ಯಾನ್ಸ್ ಮಾಡ್ಬಿಡ ಜೋಕ್ಸ್ ಮಾಡ್ಬಿಡ ಆ್ಯಕ್ಟಿಂಗ್ ಮಾಡ್ಬಿಡ ಪದ್ಯ ಮಾಡ್ಬಿಡ ಹೆಂಚಿನ ಈ ಶಾಯರಿ ಅದು ಹೆಂಚಿನ ಮಾಡ್ಬಿಡ ಮಾತೆಲ್ಲ ಮುನ್ಪತ್ತಿನಾಗ ಪಾರ್ಟಿಸಿಪೇಟ್ ಅಂದರೆ ಇಂಥ ಪ್ರೋಗ್ರಾಮ್ ಬೈ 5 ಗಂಟೆ ಬಿಟ್ಟು ಶೋಗಳು ಮಾಡ್ಬೋದ ಓಕೆ ಈಗ ಸ್ಟಾರ್ಟ್ ಮಾಡುವಾಗ ಒಂದು ಶಾಯರಿ ಹೇಳ್ಬೇಕಂತೆ ಕನ್ನಡದಲ್ಲಿ ಹೇಳಿದ್ರೆ ಒಳ್ಳೆದಲ್ವಾ? ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು. ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು. ನಾನು ಹೇಳುವುದಾದರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ನನ್ನ ಹೆಂಡತಿಗೆ ಯಾವಾಗಲೂ ಹೇಳ್ತಾಳೆ, ನನ್ನ ಹೆಂಡತಿಗೆ ಯಾವಾಗಲೂ ಹೇಳ್ತಾಳೆ, ನಿಮ್ಮನ್ನು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡಿದ್ದೆ. ಗೋವಾಂಡಲ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ವಿಘ್ನೇಶ್ವರ ಗಣಪತಿನ ಒಂದು ನೆನಪು ಮಾಡ್ಕೊಂಡು ಒಂದು ಕ್ರಮ ಆಯ್ತು. ಒಂದು ಎರಡು ಲೈನ್ ಅನ್ಕೊಂಡ್ರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. Starting Sukanya question. Sukanya start. Okay, thank you. We'll sit now, all of us. Chairs and ಇಡೀ ಆಯುಧ ಪೂಜೆ ಎನ್ನ ಕೊಡದಿ ಪೂಜೆ ಮತ್ತೊಂದುಲ್ಲ ಚಪಾತಿದ ಲಟ್ಟೆನೆ ಯಾನು ಪೂಜೆ ಮತ್ತೊಂದುಲ್ಲ ಹೆಲ್ಮೆಟ್ ಬಸ್ ಸ್ಟ್ಯಾಂಡ್ ಒಂಜಿ ಆನುಲ ಪೊಂಡುಲ ಒಂದೊಂದು ಉಪ್ಪುವರೆಗೆ ಆನು ಇರೇನು ನಾನು ಓಲಾ ತೂತಿಲ ಕಾಪುಡತ್ತೆ ಲೈಕ್ ಅವನ್ ಬಂದು ನಾನು ತೂದುಪ್ಪ ಯಾರು ಮೆಂಟಲ್ ಹಾಸ್ಪಿಟಲ್ ನರ್ಸ್ ಅರ್ಥ ಆಯ್ತು ನಿಮಗೆ? ಇಲ್ಲ ಸ್ವಲ್ಪ ಬೇರೆ ಇದ್ರೆ ನೋಡ್ತೇನೆ ಪಪ್ಪ ಎಂಗ್ಲ ಟೀಚರ್ ಭಾರಿ ಸೂಪರ್ ಆಗಲಿ ಅಂಚಾಣ ಮಗ ಟೀಚರ್ ಅಪ್ಪಗೆ ಸಮಾನ ಪೋಲೆ ಪಪ್ಪ ಈಗ ಯಪ್ಪಲ್ಲ ಇಲ್ಲೇನೇ ಸೆಟ್ಟಿಂಗ್ ಮಾಡೋದಿಲ್ಲ. A blind man went to a temple. Everyone laughed and asked, "You can't see God. Still, why you are here?" And the blind man said,
so what? At least God can see me. ನಿಮಗೆ ಕನ್ನಡ ಶಿಲ್ಪಿ ಕಲ್ಲಿಗೆ ಬಡಿದರೆ ಅದು ಕಲೆ. ಶಿಲ್ಪಿ ಕಲ್ಲಿಗೆ ಬಡಿದರೆ ಅದು ಕಲೆ, ಕಲ್ಲಿಂದ ಶಿಲ್ಪಿಗೆ ಬಡಿದರೆ ಅದು ಕೊಲೆ. ಕೊಲೆ ಆದ ಮೇಲೆ ಅವನು ಬಂದರೆ ಅದು ಕುಲೆ. ಒಕ್ಕಂಜಣ್ಣ ಚೋದನ ಅವಳ ಬಸ್ಸಿನಲ್ಲಿ ನಕ್ಕಳು, ಅವಳಿಗೆ 2 ಮಕ್ಕಳು. ಮನೆಗೆ ಹೋದಾಗ 2 ಬಿಟ್ಟು ಅವಳು ನನ್ನನ್ನು ನೋಡಿ ಬಸ್ಸಿನಲ್ಲಿ ನಕ್ಕಳು. ಈಗ ಅವಳಿಗೆ 2 ಮಕ್ಕಳು. ಹಾಯ್, ಇವತ್ತು ಸ್ಯಾಟರ್ಡೆ, ನಾಳೆ ಒಂದು ದಿನ ರಜೆ ಉಂಟು. ನಾಳೆಗೆ ಮುಗೀತದೆ ರಜೆ. ನಮಗೆ ಒಂದು ಗೆಟ್ ಟುಗೆದರ್ಗೆ ಕರೆದಿದ್ದಾರೆ. ಒಂದು ಸ್ಮಾಲ್ ಗೆಟ್ ಟುಗೆದರ್, ಅಂದರೆ ಸ್ವಲ್ಪ ಜನ ಬರೋದು, ಜಾಸ್ತಿ ಜನ ಏನಿಲ್ಲ. ಅದಕ್ಕೆ ನಮ್ಮನ್ನು ಕರೆದಿದ್ದಾರೆ ಹೋಗುವ ಅಂತ. ಈಗ ನಾನು ರೆಡಿ ಆಗ್ತಿದ್ದೇನೆ. ಈಗ ನಾನು ಕಿವಿಯದ್ದು ಸ್ವಲ್ಪ ಚೇಂಜ್ ಮಾಡುವ ಅಂತ ಇದ್ದೇನೆ. ಇಲ್ಲಾದರೆ ಪ್ಯಾಂಟಿಗಾದರೆ ನಾನು ಅದನ್ನೇ ಹಾಕ್ಕೊಂಡು ಹೋಗೋದು. ನೋಡಿ, ಇದನ್ನು ಹಾಕ್ತಿದ್ದೇನೆ. ಇದು 18 ಕ್ಯಾರೆಟ್ ಗೋಲ್ಡು. ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೇನೆ. 18 ಕ್ಯಾರೆಟ್, ಅದರಲ್ಲಿ ವೈಟ್ ಗೋಲ್ಡು ಕೂಡ ಇದೆ ನೋಡಿ 2. ಇಲ್ಲಾದರೆ ಸೇಮ್ ಹಾಕ್ಕೊಂಡು ಹೋಗೋದು ಪ್ಯಾಂಟಿಗೆ. ಆದರೆ ಸ್ಮಾಲ್ ಕರಿಮಣಿ ಮತ್ತು ಸೇಮ್ ಕಿವಿಯದೆಲ್ಲ ಚೇಂಜ್ ಮಾಡೋದಿಲ್ಲ, ಹಾಗೆಯೇ ಹೋಗೋದು ನಾನು. ಇವತ್ತೊಂದಿನ ಚೇಂಜ್ ಮಾಡುವಂತ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕ್ಕೊಂಡಾಯಿತು. ಹ್ಯಾಂಗಿಂಗ್ ಇಯರಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಹ್ಯಾಂಗ್ ಆಗೋದು. ಇದು ಡ್ರೆಸ್ ನಂದು ಈದ್ಗೆ ತಗೊಂಡದ್ದು ನಾನು. ಬೇರೆ ಕೂಡ ಡ್ರೆಸ್ಸು ತಗೊಂಡಿದ್ದೇನೆ ನಾನು, ಅದನ್ನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಅದರಲ್ಲಿ ಇದೊಂದು ನಾನು ಇವತ್ತು ಹಾಕ್ತೇನೆ. ನೋಡಿ, ಫ್ರಂಟಲ್ಲಿ ಹೀಗೆ ಉಂಟು. ಲಾಂಗ್ ಸ್ಲೀವ್. ನನಗೆ ಲಾಂಗ್ ಸ್ಲೀವ್ ಅಷ್ಟು ಇಷ್ಟ ಇಲ್ಲ, ಸ್ವಲ್ಪ ಶಾರ್ಟ್ ಕಾಣ್ತೇನೆ ನಾನು ಲಾಂಗ್ ಸ್ಲೀವಲ್ಲಿ. ಅದಕ್ಕೆ ಬ್ಯಾಕ್ ಸೈಡ್ ಅಷ್ಟು ಇಷ್ಟ ಆಗಲಿಲ್ಲ. ಇದು ಈಗ ಹಾಕುವ. ನೋಡಿ, ಮ್ಯಾಜಿಕಲ್ಲಿ ಹಾಕಿಬಿಡುವ. ಹಾಕುವ ಈಗ. ನಿಮಗೆ ಟರ್ನ್ ಮಾಡಿದರೆ ಕಷ್ಟ ಆಗ್ತದೆ ಅದು ಟರ್ನ್ ಮಾಡಲಿಕ್ಕೆ. ನೋಡಿ, ಮ್ಯಾಜಿಕಲ್ಲಿ ಹಾಕಿದೆ. ಭಾರಿ ಈಸಿ ಉಂಟು ಇದು, ಯಾರಿಗಾದರೂ ಹೀಗೆ ಹಾಕ್ಬೋದು. ಹಾಕಿ ಆಯಿತು. ನೋಡಿ, ಈಗ ಕರಿಮಣಿ ಚೇಂಜ್ ಮಾಡುವ. ಪ್ಯಾಂಟಿಗಾದರೆ ಅದು ಸ್ಮಾಲ್ ಕರಿಮಣಿ ಓಕೆ, ಅದನ್ನೇ ಹಾಕ್ಕೊಂಡು ಹೋಗ್ತೇನೆ. ಇವತ್ತು ಈ ಡ್ರೆಸ್ಸಿಗೆ ಸ್ವಲ್ಪ ದೊಡ್ಡದು ಹಾಕುವಂತ. ದೊಡ್ಡದೇನಿಲ್ಲ, ಮೀಡಿಯಮ್ ಇದು, ಅಷ್ಟು ಲಾಂಗ್ ಇಲ್ಲ. ಲಾಂಗ್ ಇದ್ದು ಬೇರೆ ಉಂಟು ಮತ್ತೊಂದು. ಅದು ಇದು ನೋಡಿ, ನನ್ನ ತಾಯಿಯ ಚೈನ್ ಇದು. ನನ್ನ ತಾಯಿಯ ಚೈನ್ ಇದು. ಎಲ್ರಿಗೂ ಒಂದೊಂದು ಥರದ ದುಃಖ ಇರುತ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟು ಕೊರಗಬಾರ್ದು. ಏನು ಮಾಡಲಿಕ್ಕೆ ಆಗ್ತದೆ? ಅದು ಏನಂತ ನಾನು ಹೇಳಲಿಕ್ಕೆ ನನಗೆ ಆಗೋದಿಲ್ಲ, ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಏನಂತ. ಅದೇ ನಾವೀಗ ಹೋಗ್ತಿದ್ದೇವೆ. ಅದು ಕೊರಗನ್ನು ಮನಸ್ಸಿನಲ್ಲಿ ಇಟ್ಟು ಕೊರಗೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ನಾವು ಸೇರಿದರೆ ನಮಗೆ ಸ್ವಲ್ಪ ಅದು ನೆನಪೆಲ್ಲ ಹೋಗ್ತದೆ. ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಬೇಕು. ಗುಡ್ ಮಾರ್ನಿಂಗ್ ಮಾತಾಡಿಲ್ಲ ಈದ್ ಮುಬಾರಕ್ ಮಾತಾಡಿಲ್ಲ. ಇಡೀ ಒಂಜಿ ಖುಷಿದ ಸಂಗತಿ ಸಂಧ್ಯಾ ಕ್ರಿಯೇಷನ್ ಈವೆಂಟ್ ನೆಟ್ವರ್ಕ್ ಟೀಮ್ ದಾಖಲೆ ಒಂಜಿ ಗೆಟ್ ಟುಗೆದರ್ ದೀದಿದ್ದು ಮುಲ್ಪ ದಾದಗೊಂಡ ಈದ್ ಈ ಬೆಚ್ಚಕ್ಕೆ ಬಿದೆ ಒಲ ಹೋಯರಾಗಿ ಹೆಚ್ಚೆಲ್ಲ ನಿಂತವಲ್ಲ ಈ ಏಸಿದ ಸೆಲೆಕ್ಟ್ ಮತ್ತೆ ನಡಗಿನ ಮಲ್ಲೆಜ್ ಬಿದೆ ಒಂದು ಬೆಗಾರ್ನ ಬರ್ಸು ಅನ್ನಟ್ಟು ಉಲಾಯ್ಡ ಕಾರ್ಯಕ್ರಮ ಮಲ್ಪುನ
ನಿಕ್ಲೆ ಮಾತೇನೆಲ್ಲ ಸ್ವಾಗತ ಮಾಡ್ತಂದುಲ್ಲ ಇನ್ನಿತ ಈ ಕಾರ್ಯಕ್ರಮದ ಪೂರ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ನಿತ್ಯಾನಂದ ಬಸ್ವರ ಜೋಡು ದಾಟಿಕೊಟ್ಟು ಕಂಪ್ಲೀಟ್ ಆರಂಭಿಸಿದ್ದೀನಿ ಅಂಚನೆ ನಮ್ಮಲ್ಲಿ ಆಟಿನ ಕಾರ್ಯಕ್ರಮ ನಡಪರು ಆಯ್ತಾ ಪೂರ ಜವಾಬ್ದಾರಿ ಸುದರ್ಶನ್ ಹೆಗ್ಡೆ ಅವು ಡೇಟ್ನೆಲ್ಲ ಫಿಕ್ಸ್ ಆಗ್ತೈತಿ ಮೋಸ್ಟ್ಲಿ ಇಡೀ ನಮ್ಮ ಪ್ರೋಗ್ರಾಮ್ ಆಯ್ಲಕ್ಕ ಅವ್ನ ನಿಂತಿಲಕ್ಕ ನಮ್ಮ ಫಿಕ್ಸ್ ಎಲ್ಲ ಮಲ್ಪುತ್ತದೆ ಪ್ರಿಪೇರ್ ಮಾಡ್ಕೊಳ್ಳಿ ಬಟ್ ಲಾಸ್ಟ್ ಇಯರ್ ಬಾರಿ ಭರ್ಜರಿ 2 ಸಾವಿರ ಜನ ಬರ್ತದೆ ಸೇರಿದಿನ ಒಂದು ಈವೆಂಟ್ ಈ ಸರ್ತಿ ಅದೆಲ್ಲ ಮಸ್ತ್ ಜನ ಬರಬೇಕಂದ್ರೆ ಮಲ್ಲ ಜಾಗೆ ನಾಡೋದಿಲ್ಲ ಆ ಒಂದುಂಟು ಸೊ ಡೇಟ್ ಫಿಕ್ಸ್ ಮಾಡ್ಬುಗ ತಾರಾಜರ್ಬುಗ ಬಗ್ಗೆ ಎದುರು ಹೋಗಿ ನಿಕ್ಲೆ ಮಾತಾಡಲಿ ನಿಂತ ದಿನ ಮಾತೆಲ್ಲ ಒಂಜಿ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಒಂದೇ ಜನ ನಿಮ್ಮ ಮಾತೆಲ್ಲ ಡ್ಯಾನ್ಸ್ ಮಾಡ್ಬಿಡೋಣ ಜೋಕ್ಸ್ ಮಾಡ್ಬಿಡೋಣ ಆ್ಯಕ್ಟಿಂಗ್ ಮಾಡ್ಬಿಡೋಣ ಪದ್ಯ ಮಾಡ್ಬಿಡೋಣ ಹೆಂಚಿನ ಈ ಶಾಯರಿ ಅದು ಹೆಂಚಿನ ಮಾಡ್ಬಿಡೋಣ ಮಾತೆಲ್ಲ ಮುಳ್ಬಿತ್ತಿನಾಗ ಪಾರ್ಟಿಸಿಪೇಟ್ ಅಂದರೆ ಇಂಥ ಪ್ರೋಗ್ರಾಮ್ ಬೈ 5 ಗಂಟೆ ಬಿಟ್ಟ ಶೋಗಳು ಮಾಡ್ಬೋದ ಓಕೆ ಈಗ ಸ್ಟಾರ್ಟ್ ಮಾಡುವಾಗ ಒಂದು ಶಾಯರಿ ಹೇಳ್ಬೇಕಂತೆ ಕನ್ನಡದಲ್ಲಿ ಹೇಳಿದ್ರೆ ಒಳ್ಳೆದಲ್ವಾ ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಯಾರು ಹೇಳ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ನಾನು ಹೇಳುವುದಾದರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ಹೆಂಗಸರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾಳೆ ನಿಮ್ಮನ್ನು ಮದುವೆ ಮಾಡಿ ದೊಡ್ಡ ತಪ್ಪು ಮಾಡಿದ್ದೆ ಗೋವಾಂಡನ ಕಾರ್ಯಕ್ರಮ ನಡೆದು ನಮ್ಮ ವಿಘ್ನೇಶ್ವರ ಗಣಪತಿನ ಒಂದು ನೆನಪು ಮಾಡ್ಕೊಂಡು ಒಂದು ಕ್ರಮ ಆಯ್ತು ಒಂದು 2 ಲೈನ್ ಅನ್ಕೊಂಡೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ್ಟಾರ್ಟಿಂಗ್ ಸುಕನ್ಯಾ ಸುಕನ್ಯಾ ಸ್ಟಾರ್ಟ್ ಓಕೆ We'll sit now, all of us. We'll sit here. Chairs and ಇನಿ ಆಯುಧ ಪೂಜೆ ಎನ್ನ ಬುಡದಿ ಪೂಜೆ ಮತ್ತೊಂದುಲ್ಲ ಚಪಾತಿದ ಲಟ್ಟೆನೆ ಯಾನು ಪೂಜೆ ಮತ್ತೊಂದುಲ್ಲ ಹೆಲ್ಮೆಟ್ ಬಸ್ ಸ್ಟ್ಯಾಂಡ್ ಒಂಜಿ ಆನುಲ ಪೊಂಡುಲ ಒಂದೊಂದು ಉಪ್ಪೇರಿಗೆ ಆನು ಇರೇನು ನಾನು ಓಲಾ ತೂತಿಲ ಕಾಪುಡತ್ತೆ ಲೈಕ್ ಅವಲ್ಪ ಅನ್ನು ತೂದುಪ್ಪ ಯಾರು ಮೆಂಟಲ್ ಹಾಸ್ಪಿಟಲ್ ನರ್ಸ್ ಅರ್ಥ ಆಯ್ತು ನಿಮಗೆ ಇಲ್ಲ ಸ್ವಲ್ಪ ಬೇರೆ ಇದ್ರೆ ನೋಡ್ತೇನೆ ಪಪ್ಪ ಎಂಗ್ಲ ಟೀಚರ್ ಭಾರಿ ಸೂಪರ್ ಆಗಲಿ ಅಂಚನ ಮಗ ಟೀಚರ್ ಅಪ್ಪಗೆ ಸಮಾನ ಬೋಲೆ ಪಪ್ಪ ಈಗ ಎಪ್ಪಲ್ಲ ಇದೇನೇ ಸೆಟ್ಟಿಂಗ್ ಮಾಡೋದಿಲ್ಲ A blind man went to a temple. Everyone laughed and asked, "You can't see God. Still, why you are here?" The blind man said, "So what? At least God can see me." ಶಿಲ್ಪಿ ಕಲ್ಲಿಗೆ ಬಡಿದರೆ ಅದು ಕಲೆ ವಾವಾಗಿದೆ. ಶಿಲ್ಪಿ ಕಲ್ಲಿಗೆ ಬಡಿದರೆ ಅದು ಕಲೆ
ಕಲ್ಲಿಂದ ಶಿಲ್ಪಿಗೆ ಬಡಿದರೆ ಅದು ಕೊಲೆ. ಕೊಲೆ ಆದ ಮೇಲೆ ಅವನು ಬಂದರೆ ಅದು ಕುಲೆ. ಒಕ್ಕಂಜಣ್ಣ ಚೋದನೆ ಅವಳು ಬಸ್ಸಿನಲ್ಲಿ ನಕ್ಕಳು, ಅವಳಿಗೆ 2 ಮಕ್ಕಳು. ಮನೆಗೆ ಹೋದಾಗ 2 ಬಿಟ್ಟು